ನಾವು ಭಾರತೀಯರು ಯಾವುದೇ ಒಂದು ಸಂದರ್ಭವನ್ನ ವಿಜೃಂಭಣೆಯಿಂದ ಆಚರಿಸಲು ಸಿಹಿ ತಿಂಡಿಗಳನ್ನ ಪಟಾಕಿಗಳನ್ನ ಹಾರಿಸುವ ಮೂಲಕ ಸಂಭ್ರಮಿಸುತ್ತೇವೆ. ಅದು ಭಾರತ ಪಾಕಿಸ್ತಾನದ ಮೇಲೆ ಕ್ರಿಕೆಟ್ ಮ್ಯಾಚ್ ಗೆದ್ದಾಗಲೇ ಆಗಲಿ, ಮದುವೆಯ ಸಂದರ್ಭವೇ ಆಗಲಿ, ಗಣೇಶನನ್ನ ವಿಸರ್ಜಿಸುವ ಸಂದರ್ಭವೇ ಆಗಲಿ, ಯಾರಾದ್ರೂ ಇಲೆಕ್ಷನ್ ಗೆದ್ದಿದ್ದೇ ಆಗಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ದೀಪಗಳ ಹಬ್ಬ ದೀಪಾವಳಿ ಎಂದು ತರತರದ ಪಟಾಕಿಗಳನ್ನ ಹಾರಿಸುವ ಮೂಲಕ ಭರ್ಜರಿಯಾಗಿ ಅದ್ದೂರಿಯಾಗಿ ಆಚರಿಸುತ್ತೇವೆ. ಆದರೆ ನೀವು ಹಾರಿಸುವಂತಹ ಈ ಪಟಾಕಿಗಳು ಎಲ್ಲಿ ತಯಾರಾಗುತ್ತವೆ, ಹೇಗೆ ತಯಾರಾಗುತ್ತವೆ, ಯಾವ್ಯಾವ ಪಟಾಕಿಗಳು ತಯಾರಾಗುತ್ತವೆ ಅನ್ನುವ ಮಾಹಿತಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ. ದೀಪಾವಳಿ, ದೀಪಗಳಿಂದ ದೀಪವನ್ನು ಹಚ್ಚುವ ಹಬ್ಬವೇ ದೀಪಾವಳಿ. ಶ್ರೀರಾಮ ರಾವಣನನ್ನ ಗೆದ್ದು ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಮರಳಿದ ದಿನವೇ ದೀಪಾವಳಿಯನ್ನ ಆಚರಿಸುತ್ತಾರೆ. ಭಾರತೀಯರು ಪ್ರತಿ ವರ್ಷವೂ ಪ್ರಪಂಚಾದ್ಯಂತ ಎಲ್ಲೆಡೆ ದೀಪಾವಳಿಯನ್ನ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹೊಸ ಬಟ್ಟೆಗಳು, ಸಿಹಿ ತಿಂಡಿಗಳು, ಎಲ್ಲಕ್ಕೂ ಹೆಚ್ಚಾಗಿ ಪಟಾಕಿಗಳಿಗೆ ದೀಪಾವಳಿ ಹೆಸರುವಾಸಿಯಾಗಿದೆ. ಪಟಾಕಿಗಳನ್ನ ಮೂಲತಃ ಚೈನಾದಲ್ಲಿ ಕಂಡುಹಿಡಿಯಲಾಗಿತ್ತು. ಚೈನಾವು ವಿಶ್ವದ ಅತ್ಯಂತ ದೊಡ್ಡ ಪಟಾಕಿಗಳ ತಯಾರಕ ಮತ್ತು ರಫ್ತುದಾರಾಗಿದ್ದಾರೆ. ನಮ್ಮ ಭಾರತದಲ್ಲಿ ಪಟಾಕಿಗಳನ್ನು ಹೆಚ್ಚಾಗಿ ತಮಿಳುನಾಡಿನ ಶಿವಕಾಶಿಯಲ್ಲಿ ತಯಾರಿಸಲಾಗುತ್ತದೆ. ಹಾಗಾದ್ರೆ ನೀವು ಬಳಸುವಂತಹ ಈ ಪಟಾಕಿಗಳು ಹೇಗೆ ತಯಾರಾಗುತ್ತವೆ ಅನ್ನುವುದನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. ಬಾಂಬುಗಳು, ಇವುಗಳನ್ನ ಹೆಚ್ಚಾಗಿ ದೊಡ್ಡವರು ಬಳಸುತ್ತಾರೆ. ಚಿಕ್ಕ ಮಕ್ಕಳಿಂದ ಇವುಗಳನ್ನ ದೂರವೇ ಇಡಲಾಗುತ್ತದೆ. ಯಾಕಂದ್ರೆ ಇವು ತುಂಬಾನೇ ಅಪಾಯಕಾರಿಯಾಗಿರುತ್ತವೆ. ಇವುಗಳನ್ನ ಯಾರಾದರೂ ರಸ್ತೆ ಮಧ್ಯದಲ್ಲಿ ಹಚ್ಚುತ್ತಿದ್ದಾರೆ ಅಂದ್ರೆ ಎಲ್ಲರೂ ದೂರದಿಂದಲೇ ತಮ್ಮ ಕಿವಿಗಳನ್ನ ಮುಚ್ಚಿಕೊಂಡು ನೋಡುತ್ತಾರೆ ಅಷ್ಟೇ. ಮೊಟ್ಟ ಮೊದಲ ಬಾರಿಗೆ ಈ ಬಾಂಬುಗಳನ್ನ ತಯಾರಿಸಲು ಕಾರ್ಡ್ಬೋರ್ಡ್ಗಳಲ್ಲಿ ಗನ್ ಪೌಡರ್ ಅನ್ನ ತುಂಬಲಾಗುತ್ತದೆ. ಆಮೇಲೆ ಈ ಬಾಕ್ಸ್ಗಳನ್ನ ಚೆನ್ನಾಗಿ ಅಂಟಿನಿಂದ ಮುಚ್ಚುತ್ತಾರೆ. ಅವುಗಳನ್ನ ಹೆಚ್ಚು ಕಡಿಮೆ 2 ರಿಂದ 3 ದಿವಸಗಳ ಕಾಲ ಬಿಸಿಲಲ್ಲಿ ಒಣಗಿಸಲು ಇಡುತ್ತಾರೆ. ಹೀಗೆ ಗನ್ ಪೌಡರ್ ಇರುವಂತಹ ಕಾರ್ಡ್ಬೋರ್ಡ್ ಸುತ್ತ ದಾರವನ್ನ ಸುತ್ತಿದ ಮೇಲೆ ಇವುಗಳನ್ನ ಮತ್ತೆ 2 ರಿಂದ 3 ದಿವಸ ಕಾಲ ಬಿಸಿಲಿನಲ್ಲಿ ಒಣಗಿಸಲು ಇಡುತ್ತಾರೆ. ಹೀಗೆ ಮಾಡುವುದರಿಂದ ಇನ್ನಷ್ಟು ಪ್ರೆಷರ್ ಬಿಲ್ಟ್ ಆಗುತ್ತದೆ. ಆಮೇಲೆ ಈ ದಾರಗಳಿಗೆ ಹಸಿರು ಬಣ್ಣದ ಕಲರ್ ಅನ್ನ ಹಾಕಿ ಮತ್ತೆ 2 ರಿಂದ 3 ದಿವಸಗಳ ಕಾಲ ಒಣಗಿಸಲಾಗುತ್ತದೆ. ಯಾವಾಗ ಇವು ಚೆನ್ನಾಗಿ ಒಣಗುತ್ತವೆಯೋ ಇವುಗಳ ಮಧ್ಯದಲ್ಲಿ ಒಂದು ರಂಧ್ರವನ್ನ ಮಾಡಿ ಅವುಗಳಲ್ಲಿ ಬೆಂಕಿಯನ್ನು ಹಚ್ಚುವ ಫ್ಯೂಸ್ ಹಾಗೂ ಟ್ರಿಗರ್ ಅನ್ನ ತುರುಕುತ್ತಾರೆ. ಆಮೇಲೆ ಇದರ ಮೇಲೆ ಲೇಬಲ್ ಅನ್ನ ಹಾಕಿ ಬಾಕ್ಸ್ಗಳನ್ನ ಜೋಡಿಸಿ ಮಾರುಕಟ್ಟೆಗೆ ರಿಲೀಸ್ ಮಾಡುತ್ತಾರೆ. ಸ್ಕೈ ಫೈರ್ಸ್ ಅಥವಾ ರಾಕೆಟ್ಸ್. ಹೌದು, ಇದು ಹೆಚ್ಚಾಗಿ ದೀಪಾವಳಿಗಳಲ್ಲಿ ಮತ್ತು ಕ್ರಿಕೆಟ್ ಮ್ಯಾಚ್ಗಳು ಗೆದ್ದಾಗ ಇವುಗಳನ್ನು ಆಕಾಶದಲ್ಲಿ ಹಾರಿಬಿಡಲಾಗುತ್ತದೆ. ಇವು ಶಬ್ದಗಳ ಜೊತೆಗೆ ಬಣ್ಣ ಬಣ್ಣದ ರಂಗುರಂಗಿನ ಬೆಳಕಿನೊಂದಿಗೆ ಆಕಾಶದಲ್ಲಿ ಚಿಮ್ಮಿ ಕಾಮನ ಬಿಲ್ಲಿನ ಹಾಗೆ ರಾತ್ರಿಯಲ್ಲಿ ಮಿನುಗುತ್ತವೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಇವು ತುಂಬಾನೇ ಜನಪ್ರಿಯ ಆಗಿದೆ. ಇವುಗಳನ್ನ ಮಾಡಲು ಮೊದಲಿಗೆ ಕಾರ್ಡ್ಬೋರ್ಡ್ಗಳನ್ನ ಕಾಯಿನ್ಗಳ ಹಾಗೆ ಅಂದ್ರೆ ನಾಣ್ಯಗಳ ಹಾಗೆ ವರ್ತುಲ ಶೇಪ್ನಲ್ಲಿ ಕಟ್ ಮಾಡಿ ಅದರ ಮಧ್ಯದಲ್ಲಿ ಒಂದು ರಂಧ್ರವನ್ನ ಮಾಡಲಾಗುತ್ತದೆ. ಇವುಗಳನ್ನ ತಯಾರಿ ಮಾಡಲು ಹೆಚ್ಚಾಗಿ ಇತ್ತೀಚೆಗೆ ಮಷೀನ್ಗಳನ್ನು ಕೂಡ ಬಳಸಲಾಗುತ್ತಿವೆ. ಆಮೇಲೆ ಒಂದೊಂದೇ ತೆಳ್ಳಗಿನ ಕಾರ್ಡ್ಬೋರ್ಡ್ಗಳನ್ನ ತೆಗೆದುಕೊಂಡು ಅವುಗಳನ್ನ ಟ್ಯೂಬ್ ಆಕಾರದಲ್ಲಿ ಸುತ್ತಿ ಚಿಕ್ಕ ಹಾಗೂ ದೊಡ್ಡ ಶೇಪ್ನಲ್ಲಿ ಕತ್ತರಿಸಲಾಗುತ್ತದೆ. ಹೀಗೆ ಮಾಡಿದಂತಹ ಬೇರೆ ಬೇರೆ ಶೇಪ್ನ ಟ್ಯೂಬ್ಗಳನ್ನ ಬೇರ್ಪಡಿಸಲಾಗುತ್ತದೆ. ಆಮೇಲೆ ಬೇಕಾದಂತಹ ಟ್ಯೂಬ್ಗಳನ್ನ 5 ರಿಂದ 10, 15, 20, 50ರವರೆಗೆ ದಾರಗಳನ್ನ ಬಳಸಿ ಜೋಡಿಸಲಾಗುತ್ತದೆ. ಹಾಗೂ ಇವುಗಳಿಗೆ ಬೇರೆ ಬೇರೆ ಶೇಪ್ಗಳನ್ನ ಕೂಡ ಕೊಡಲಾಗುತ್ತದೆ. ಆಮೇಲೆ ಇವುಗಳಲ್ಲಿ ಗನ್ ಪೌಡರ್ ಅನ್ನ ಕೂಡ ಹಾಕಲಾಗುತ್ತದೆ. ಈ ಗನ್ ಪೌಡರ್ ನಲ್ಲಿಯೇ ಕೆಲವು ಬಣ್ಣಗಳನ್ನ ಸೂಸುವಂತಹ ಕಲರ್ ಅನ್ನು ಕೂಡ ಮಿಕ್ಸ್ ಮಾಡಲಾಗುತ್ತದೆ. ಆಮೇಲೆ ಇವುಗಳ ಮೇಲೆ ಮಣ್ಣನ್ನ ಹಾಕಿ ಮಷಿನ್ ಮೂಲಕ ಪ್ರೆಸ್ ಮಾಡಲಾಗುತ್ತದೆ. ಆಮೇಲೆ ಇವುಗಳಲ್ಲಿ ಟ್ರಿಗರ್ ಗಳನ್ನ ಫ್ಯೂಸ್ ಗಳನ್ನ ಅಳವಡಿಸಲು ಇವುಗಳ ಮೇಲೆ ರಂಧ್ರವನ್ನು ಕೂಡ ಮಾಡಲಾಗುತ್ತದೆ. ಆಮೇಲೆ ಇದೇ ರಂಧ್ರಗಳಲ್ಲಿ ಫ್ಯೂಸ್ ಗಳನ್ನು ಕೂಡ ಅಳವಡಿಸಲಾಗುತ್ತದೆ. ಇಷ್ಟಾದ ಮೇಲೆ ಇನ್ನಷ್ಟು ಗನ್ ಪೌಡರ್ ಹಾಕಿ ಮೊದಲಿಗೆ ವರ್ತುಲ ಆಕಾರದಲ್ಲಿ
ಕಟ್ ಮಾಡಲಾರದಂತಹ ಕಾರ್ಡ್ಬೋರ್ಡ್ಗಳನ್ನ ಇದರ ಮೇಲೆ ಪೇಸ್ಟ್ ಮಾಡುತ್ತಾರೆ. ಆಮೇಲೆ ಮತ್ತೆ ಇವುಗಳಲ್ಲಿ ಗನ್ ಪೌಡರ್ ಅನ್ನ ತುಂಬಲಾಗುತ್ತದೆ. ಇದಕ್ಕೆ ಡಬಲ್ ಶಾಟ್ ಎಂದೇ ಕರೆಯುತ್ತಾರೆ. ಹೀಗೆ 2 ಬಾರಿ ಗನ್ ಹಾಕಲು ಮುಖ್ಯ ಕಾರಣ, ಮೊದಲನೆಯದು ಆಕಾಶದಲ್ಲಿ ಈ ಸ್ಕೈ ರಾಕೆಟ್ಗಳನ್ನ ಚಿಮ್ಮಿಸಲು ಅಂದರೆ ಹಾರಲು, ಮತ್ತು 2ನೇ ಬಾರಿ ಗನ್ ಪೌಡರ್ ನ ಹಾಕುವುದು ಈ ರಾಕೆಟ್ಗಳು ಆಕಾಶದಲ್ಲಿ ಹಾರಿದಾಗ ಮತ್ತೆ ಇನ್ನೊಂದು ಬಾರಿ ಆಕಾಶ ತುಂಬೆಲ್ಲ ಸದ್ದು ಮಾಡಲು, ಅಲ್ಲದೆ ಬಣ್ಣ ಬಣ್ಣದ ಕಲರ್ಫುಲ್ ಲೈಟ್ಗಳನ್ನ ಆಕಾಶದಲ್ಲಿ ಚಿಮ್ಮಿ ಬಣ್ಣದ ಓಕಳಿ ಹಾಗೆ ಕತ್ತಲೆ ಆಕಾಶದಲ್ಲಿ ಮಿಂಚುವಂತಹ ಬೆಳಕನ್ನ ಚೆಲ್ಲುತ್ತವೆ. ಇದನ್ನು ನೋಡುವುದೇ ಒಂದು ಅದ್ಭುತ ನೋಟ ಅನ್ನಬಹುದು. ಹೀಗೆ ಮಾಡಿದ ಮೇಲೆ ಟ್ಯೂಬ್ಗಳ ಮೇಲೆ ಬಣ್ಣ ಬಣ್ಣದ ಪೇಪರ್ಸ್ ಗಳನ್ನ ಅಂಟಿಸಲಾಗುತ್ತದೆ ಮತ್ತು ಅದರ ಮೇಲೆ ಕಂಪನಿಯ ಲೋಗೋ ಹಾಕಿ ಇವುಗಳನ್ನ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಬಿಡಲಾಗುತ್ತದೆ. ಸ್ಪಾರ್ಕಲ್ಸ್ ಅಥವಾ ಸುರುಸುರು ಬತ್ತಿ. ಹೌದು, ಇವುಗಳನ್ನ ಹೆಚ್ಚಾಗಿ ಫ್ಯಾಮಿಲಿಗಳು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇವುಗಳನ್ನ ಹೆಚ್ಚಾಗಿ ಹಬ್ಬ ಹರಿದಿನಗಳಲ್ಲಿ ಬಳಸುತ್ತಾರೆ. ದೀಪಾವಳಿಯಲ್ಲಂತೂ ಇವುಗಳನ್ನ ಬಳಸಲಿಲ್ಲ ಅಂದ್ರೆ ಅದು ಹಬ್ಬವೇ ಅಲ್ಲೋ ಅನ್ನೋ ಮಟ್ಟಿಗೆ ಇವು ಮನೆ ಅಂಗಳದಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಇದರಿಂದ ಮನೆಯಲ್ಲಿ ಬಣ್ಣ ಬಣ್ಣದ ಬೆಳದಿಂಗಳು ಚೆಲ್ಲುತ್ತದೆ. ಈ ಸುರುಸುರು ಬತ್ತಿಯನ್ನ ಮಾಡಲು ಮೊದಲಿಗೆ ಚಿಕ್ಕ ಚಿಕ್ಕ ತೆಳ್ಳಗಿನ ಕಬ್ಬಿಣ ತುಂಡುಗಳನ್ನ ಚಿಕ್ಕ ಒಂದು ಕಟ್ಟಿಗೆಯ ಬಾಕ್ಸ್ ನಲ್ಲಿ ಹಾಕಿ ರಂಧ್ರವನ್ನ ಮಾಡಿ ಒಂದೊಂದು ಅವುಗಳಲ್ಲಿ ಅಳವಡಿಸುತ್ತಾರೆ. ಆಮೇಲೆ ಒಂದು ರೀತಿ ಸಿಮೆಂಟಿನ ಹದವನ್ನ ಅಥವಾ ಗಂಜಿ ಹದದಲ್ಲಿ ನೀರನ್ನ ಬೆರೆಸಿ ಈ ಗನ್ ಪೌಡರ್ ಅನ್ನ ರೆಡಿ ಮಾಡುತ್ತಾರೆ. ಆಮೇಲೆ ಚಿಕ್ಕ ಚಿಕ್ಕ ಕಬ್ಬಿಣದ ತಂತಿಗಳು ಇರುವಂತಹ ಆ ಬಾಕ್ಸ್ ಗಳನ್ನ ಈ ಗನ್ ಪೌಡರ್ ಅಂದ್ರೆ ಮಧ್ಯದಲ್ಲಿ ಅದ್ದುತ್ತಾರೆ. ಆ ಒಂದು ಗನ್ ಪೌಡರ್ ಅನ್ನ ಹೆಚ್ಚಾಗಿ ಪೊಟ್ಯಾಷಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ, ಮ್ಯಾಗ್ನೀಸಿಯಂ ಅಂತ ರಾಸಾಯನಿಕಗಳನ್ನ ಬಳಸಿ ತಯಾರಿಸಲಾಗುತ್ತದೆ. ಯಾವಾಗ ಹಸಿಯಾದಂತಹ ಗನ್ ಪೌಡರ್ ಚಿಕ್ಕ ಚಿಕ್ಕ ಕಬ್ಬಿಣದ ತುಂಡಿಗೆ ಅಂಟುಕೊಳ್ಳುತ್ತವೆಯೋ ಆಮೇಲೆ ಹಸಿಯಾದಂತಹ ಗನ್ ಪೌಡರ್ ಮೇಲೆ ಮ್ಯಾಗ್ನೀಸಿಯಂ ಪೌಡರ್ ಅನ್ನ ಸ್ಪ್ರಿಂಕಲ್ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಸುರುಸುರು ಬತ್ತಿಗಳು ಚರ್ರ್ ಅನ್ನುವ ಸುರ್ ಅನ್ನುವ ಶಬ್ದಗಳು ಮಾಡುತ್ತವೆ ಮತ್ತು ವಿಧ ವಿಧವಾದಂತಹ ಬೆಳಕನ್ನ ಕೂಡ ಅವು ಸೂಸುತ್ತವೆ. ಇವು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತುಂಬಾನೇ ಮುದ ನೀಡುತ್ತವೆ. ಹೀಗೆ ಮಾಡಿದ ಮೇಲೆ ಇವುಗಳನ್ನ ಕನಿಷ್ಠ ಪಕ್ಷ 2 ರಿಂದ 3 ದಿವಸಗಳ ಕಾಲ ಒಣಗಿಸಲಾಗುತ್ತದೆ. ಆಮೇಲೆ ಇವುಗಳನ್ನ ಚಿಕ್ಕ ಡಬ್ಬಗಳಲ್ಲಿ ಹಾಕಿ 10, 20, 50 ಪ್ಯಾಕ್ಗಳನ್ನ ಮಾಡಿ ಮಾರುಕಟ್ಟೆಯಲ್ಲಿ ಮಾರಲಾಗುತ್ತದೆ. ಪಟಾಕಿ ಸರ ಅಥವಾ ಲಕ್ಷ್ಮಿ ಪಟಾಕಿ. ಈ ಪಟಾಕಿ ಸರಗಳನ್ನ ಮಾಡಲು ಮೊದಲಿಗೆ ಚಿಕ್ಕ ಚಿಕ್ಕ ತೆಳ್ಳಗಿನ ಕಾರ್ಡ್ಬೋರ್ಡ್ಗಳನ್ನ ತಯಾರಿಸಲಾಗುತ್ತದೆ. ಆಮೇಲೆ ಅವುಗಳನ್ನ ಬೇಕಾದಂತಹ ಸೈಜ್ಗೆ ಕತ್ತರಿಸಲಾಗುತ್ತದೆ. ಹೆಚ್ಚಾಗಿ ಈ ಕಾರ್ಡ್ಬೋರ್ಡ್ಗಳು ಕೆಂಪು ಬಣ್ಣದಾಗಿರುತ್ತವೆ. ಕೆಲವೊಂದು ಕಡೆ 2 ರಿಂದ 3 ಬಾರಿ ದಪ್ಪಗಿರುವಂತಹ ಕಾಗದಗಳನ್ನು ಕೂಡ ಸುತ್ತಿ ಇವುಗಳನ್ನ ತಯಾರಿಸುತ್ತಾರೆ. ಇವುಗಳನ್ನ ನಾವು ಹೆಚ್ಚಾಗಿ ಲಕ್ಷ್ಮಿ ಪಟಾಕಿಯಲ್ಲಿ ಕಾಣುತ್ತೇವೆ. ಆಮೇಲೆ ಈ ಚಿಕ್ಕ ಚಿಕ್ಕ 100 ಟ್ಯೂಬ್ ಶೇಪ್ ನಲ್ಲಿ ಇರುವಂತಹ ಒಂದು ಫ್ರೇಮ್ ನಲ್ಲಿ ಹಾಕಿ ಇವುಗಳನ್ನ ಚೆನ್ನಾಗಿ ಬಡಿಯುತ್ತಾರೆ. ಇದರಿಂದ ಈ ಟ್ಯೂಬ್ಗಳು ಟೈಟ್ ಆಗಿ ಫಿಕ್ಸ್ ಆಗುತ್ತವೆ. ಆಮೇಲೆ ಈ ಟ್ಯೂಬ್ಗಳ ಮೇಲೆ ಒಂದು ಭಾಗದಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಮಾಡಿ ಅವುಗಳಲ್ಲಿ ಗನ್ ಪೌಡರ್ ನ ತುಂಬುತ್ತಾರೆ. ಆಮೇಲೆ ಇನ್ನೊಂದು ಹೋಲ್ ಮಾಡಿ ಅವುಗಳಲ್ಲಿ ಟ್ರಿಗರ್ ಹಾಗೂ ಫ್ಯೂಸ್ ಅನ್ನ ಕೂಡ ಅಂಟಿಸುತ್ತಾರೆ. ಆಮೇಲೆ ಇಡೀ ಫ್ರೇಮ್ ಅನ್ನ ಮತ್ತೆ ಒಣಗಿಸಲು ಬಿಡುತ್ತಾರೆ. 3 ದಿವಸಗಳ ನಂತರ ಮಣ್ಣು ಇರುವಂತಹ ಪ್ರದೇಶವನ್ನ ಒಂದು ಕಟ್ಟಿಗೆಯಿಂದ ಒಡೆದು ಪಟಾಕಿಯನ್ನ ಒಂದೊಂದಾಗಿ ಬಿಡಿಸುತ್ತಾರೆ. ಹೀಗೆ ಒಂದು ಫ್ರೇಮ್ ನಲ್ಲಿ ಕಟ್ಟಿ ಇಡಲು ಮುಖ್ಯ ಕಾರಣ ಆ ಪಟಾಕಿಗಳಲ್ಲಿ ಪ್ರೆಷರ್ ಬಿಲ್ಡಪ್ ಆಗಿ ಚೆನ್ನಾಗಿ ಬ್ಲಾಸ್ಟ್ ಆಗುವಂತೆ ಇವು ಸಹಾಯ ಮಾಡುತ್ತವೆ. ಆಮೇಲೆ ಒಂದೊಂದಾಗಿ ಪಟಾಕಿಗಳನ್ನ ಕೈಯಾರೆ ಇವುಗಳನ್ನ ದಾರದ ಮುಖಾಂತರ ಜೋಡಿಸುತ್ತಾರೆ, ಅಂದರೆ ಪೋಣಿಸುತ್ತಾರೆ. ಹೀಗೆ ಮಾಡಲು ಈಗ ಮಷೀನ್ಗಳು ಕೂಡ ಬಂದಿವೆ. 5 ಸೆಂಟಿಮೀಟರ್ ಇಂದ ಹಿಡಿದು 100 ಮೀಟರ್ ವರೆಗೆ ಈ ಪಟಾಕಿ ಸರಗಳು ತಯಾರಾಗುತ್ತವೆ. ಕೇವಲ ದೀಪಾವಳಿ ಅಲ್ಲದೆ ಎಲೆಕ್ಷನ್ ರಿಸಲ್ಟ್ ಹಾಗೂ ಮದುವೆಗಳಲ್ಲಿಯೂ ಕೂಡ ಇತ್ತೀಚೆಗೆ ಈ ರೀತಿ ಪಟಾಕಿ ಸರಗಳನ್ನ ಬಳಸುತ್ತಾರೆ. ನೋಡಿದಿರಾ ಸ್ನೇಹಿತರೆ, ನೀವು ಬಳಸುವಂತಹ ಈ ಪಟಾಕಿಗಳು ಹೇಗೆಲ್ಲ ತಯಾರಾಗುತ್ತವೆ ಅನ್ನುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈಗಲೇ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ.